ಸಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ಕರ್ನಾಟಕ ರಾಜ್ಯದ 10ನೇ ಕ್ಲಾಸ್ ಅಕೇರಿದ ಪರೀಕ್ಷೆ ಶುಕ್ರವಾರ ಶುರು ಆದಿತ್ತಿದ್ದು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾಡಳಿತ ಮಾತಾರಿ ತಿಳ್ಳ ಸಜ್ಜಾಪುನಿತ ಒಟ್ಟುಗು ಪರೀಕ್ಷೆದ ಕೇಂದ್ರೋಲಿನ ಭದ್ರತೆ ಬೊಕ್ಕ ಜೋಕ್ಲಿನ ರಕ್ಷಣೆಗೆ ಕ್ರಮತೆ ತಂದಳು. ಕರ್ನಾಟಕ ರಾಜ್ಯದ 10ನೇ ಕ್ಲಾಸ್ ಅಕೇರಿದ ಪರೀಕ್ಷೆ ಶುಕ್ರವಾರ ಶುರುವಾದಿತ್ತಿದ್ದು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾಡಳಿತ ಮಾತಾರಿ ತಿಡ್ಲ ಸಜ್ಜಾಪುನಿತ ಒಟ್ಟುಗು ಪರೀಕ್ಷೆದ ಕೇಂದ್ರೋಲಿನ ಭದ್ರತೆ ಬೊಕ್ಕ ಜೋಕ್ಲಿನ ರಕ್ಷಣೆಗೆ ಕ್ರಮತೆ ತಂದಳು. ದಕ್ಷಿಣ ಕನ್ನಡ ಜಿಲ್ಲೆಡೆ 29,572 ಜೋಕುಲು, ಉಡುಪಿ ಜಿಲ್ಲೆಡೆ 13,533 ಜೋಕುಲು ಪರೀಕ್ಷೆಗೆ ಪುದರ್ ಕೊಡ್ತಾರೆ. ಸುರೂತ ದಿನ ಶುಕ್ರವಾರ ಸುರೂತ ಭಾಷೆ ಪರೀಕ್ಷೆ ನಡೆತದೆ. ಉಡುಪಿ ಜಿಲ್ಲೆಡೆ 55 ಪರೀಕ್ಷೆದ ಕೇಂದ್ರ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡೆ 90 ಕೇಂದ್ರ ವ್ಯವಸ್ಥೆ ಮಲ್ತದೆ. ಭದ್ರತೆ ದಿಟ್ಟಿಡು ಪರೀಕ್ಷೆದ ಕೇಂದ್ರಗಳಿಗೆ ಪೊಲೀಸ್ ವ್ಯವಸ್ಥೆ ಮಲ್ತದೆ. ಮೈಸೂರು ಮೂಲದ ಒಂಜಿಲ್ಲದ 4 ಜನಲ ಕುಡ್ಲಡ ಜೂವದೆತ್ತೊನ್ನ ಬೇಜಾರ್ದ ಸಂಗತಿ ಒಂಜಿ ನಡೆತದೆ. ತೀರ್ನಕ್ಲಿನ ಮೈಸೂರು ವಾಣಿನಗರದ 48 ವರ್ಷ ಪ್ರಾಯದ ದೇವೇಂದ್ರಪ್ಪ, 37 ವರ್ಷದ ನಿರ್ಮಲಾ ಬೊಕ್ಕ 9 ವರ್ಷ ಪ್ರಾಯದ ಅಮರ್ ಜೋಕುಲು ಚೈತ್ರ ಬೊಕ್ಕ ಚೈತನ್ಯಾಂದ್ ಗುರ್ತು ಮಲ್ತದೆ. ಮೈಸೂರು ಮೂಲದ ಒಂಜಿ ಇಲ್ಲದ 4 ಜನಲ ಕುಡ್ಲಡು ಜೂವದೆತ್ತೊನ್ನ ಬೇಜಾರ್ದ ಸಂಗತಿ ಒಂಜಿ ನಡೆತದೆ. ಶುಕ್ರವಾರ ಕಾಂಡೆ ಈ ಸಂಗತಿ ಗೊತ್ತಾತಂಡೆ. ಹಂಪನಕಟ್ಟೆ ಕಾರ್ನಾಡು ಸದಾಶಿವರಾವ್ ಮಾರ್ಗದ ವಸತಿ ಗೃಹ ಲಾಡ್ಜ್ ಒಂಚಿಟ್ಟು ಈ ಸಂಗತಿ ನಡೆತದೆ. ತೀರ್ನಕ್ಲಿನ ಮೈಸೂರು ವಾಣಿನಗರದ 48 ವರ್ಷ ಪ್ರಾಯದ ದೇವೇಂದ್ರಪ್ಪ, 37 ವರ್ಷದ ನಿರ್ಮಲಾ ಬೊಕ್ಕ 9 ವರ್ಷ ಪ್ರಾಯದ ಅಮರ್ ಜೋಕುಲು ಚೈತ್ರ ಬೊಕ್ಕ ಚೈತನ್ಯಾಂದ್ ಗುರ್ತು ಮಲ್ತದೆ. ಡೆತ್ ನೋಟು ಬರೆದು ದಿದಿತ್ತದು ಜೂವದೆತ್ತೊನ್ನೆರೆ ಸಾಲ ಸಮಸ್ಯೆಯಿಂದ ತೆರೆದು ಬೈದಂಡು. ಮಾರ್ಚ್ 27 ಲಾಡ್ಜ್ಗೆ ಬೈದಿರು ದೇವೇಂದ್ರಪ್ಪ ಬುಡೆದಿ ಜೋಕ್ಲಿಗೆ ವಿಷ ಪರ್ಪಾದು ಅಕ್ಲಿನ ಜೂವ ಪೋತುನೊಂದು ಗೊತ್ತಾಯಿ ಬೊಕ್ಕ ಜೂವದೆ ತೊಂದರೆ. ಈ ಬಗೆಟ್ ಅಕ್ಲಿನ ಕುಟುಂಬಕ್ಕೂ ಮಾಹಿತಿ ಕಡಪುಡುದನೊಂದು ಜಾಕೆಗೆ ಬತ್ತನ ಕುಡ್ಲನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ಮಾಧ್ಯಮಕ್ಕೂ ತಿರುಪಾದಿರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಇತ್ತದು ಬಂದರ್ ಪೊಲೀಸ್ ಸ್ಟೇಷನ್ದ ಪೊಲೀಸರು ತನಿಖೆ ಮಲ್ತೊಂದುಲೇರು. ಇವತ್ತು ಬೆಳಿಗ್ಗೆ ಸುಮಾರು 8:30 ಗಂಟೆಗೆ ಇಲ್ಲಿ ಕರುಮಾ ರೆಸಿಡೆನ್ಸಿ ಕೇಸ್ ರೋಡಲ್ಲಿ ಓಟೋದವರು ಫೋನ್ ಮಾಡೋದಾದ್ರೆ ಒಂದು ರೂಮಲ್ಲಿ ಬಾಗಿಲ ತೆಗಿತಾ ಇಲ್ಲ ನಿನ್ನೆ ಸಂಜೆಯಿಂದ. ಸೊ ಬಂದು ಓಪನ್ ಮಾಡಿ ನೋಡುವಾಗ ಇಲ್ಲಿ ಒಂದು ಫ್ಯಾಮಿಲಿ 3 ದಿನದಿಂದ ಉಳ್ಕೊಂಡಿದ್ದಾರೆ. ಈ ಫ್ಯಾಮಿಲಿಯವರು ಹೊರಗಡೆ ಹೋಗಿ ನೋಡುವಾಗ ಗಂಡ ಹೆಂಡತಿ ಮತ್ತು 2 ಮಕ್ಕಳು ಎಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಗಂಡನ ಹೆಸರು ದೇವೇಂದ್ರ ಇದೆ. ಮೂಲತಃ ಮಾಹಿತಿ ಸಿಕ್ಕಿದ ಪ್ರಕಾರ ವಿಜಯನಗರ ಮೈಸೂರವರು ಇದ್ದಾರೆ. ಇವರು 27ನೇ ತಾರೀಕಿಗೆ ಫ್ಯಾಮಿಲಿ ಸಮೇತ ಅವರ ಗಾಡಿಯಲ್ಲಿ ಇಲ್ಲಿ ಕರ್ಮಾ ರೆಸಿಡೆನ್ಸಿ ಹಾಲ್ಟ್ ಮಾಡ್ಕೊಂಡಿದ್ದಾರೆ. ಇನಿಷಿಯಲಿ 1 ವೀಕ್ ರೂಮ್ ಮಾಡಿದ್ರು, ಆಮೇಲೆ 2 ಡೇಸ್ ಎಕ್ಸ್ಟೆಂಡ್ ಸಂಜೆ ಖಾಲಿ ಮಾಡಬೇಕಾಗಿತ್ತು. ಸಂಜೆ ಖಾಲಿ ಮಾಡಿಲ್ಲ. ಫೋಟೋದವರು ಯಾವುದೋ ಬೆಳಿಗ್ಗೆ ಬಂದು ಚೆಕ್ ಮಾಡುವಾಗ ಸೂಸೈಡ್ ಹಾಕೊಂಡಿದ್ದೆ. ಅವರ ವೈಫ್ ಮತ್ತು 2 ಹೆಣ್ಮಕ್ಳು 4 ಜನನು ಸೂಸೈಡ್ ಮಾಡ್ಕೊಂಡಿದ್ದೆ. ಸಂಬಂಧಪಟ್ಟದ ಈಗ ಕೇಸ್ ತಗೊಳ್ತಾ ಇದ್ದೀವಿ. ನೋಟ್ ಸಿಕ್ಕಿದೆ. ನೋಟಲ್ಲಿ ಸಾಲದ ಸಮಸ್ಯೆ ಇದನ್ನು ಬರೆದಿದ್ದಾರೆ. ಅದ್ರ ಬಗ್ಗೆ ಪರೀಕ್ಷೆ ಮಾಡಿ. ಮಕ್ಕಳ ಏಜ್ ಎಷ್ಟು? 2 ಹೆಣ್ಮಕ್ಳು ಇದ್ದಾರೆ. ಒಬ್ಬರು 14 ಇಯರ್ಸು, ಒಬ್ಬರು 10-11 ಇಯರ್ಸ್. ಹೆಸರು ಗೊತ್ತಾಗಲಿಲ್ಲ, ಅವ್ರಿಗೆ ಮಾತ್ರ ಮಾಹಿತಿ. ಕಿನ್ನಿಗೋಳಿದ ಪಕ್ಷಿ ಕೆರೆಟ್ ಜುಮ್ಮಾಪಳ್ಳಿ ಕೈತಲ್ದ ಇಸ್ಮಾಯಿಲ್ ಪನ್ಪುನಾರಿನ ಮಕೆ ಹಿಲಾಲ್ ಪನ್ಪುನ ಆಣು ಜೋರದ ಜ್ವರ ಕಾಯ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದೆ. ಹಿಲಾಲ್ಗೆ 14 ವರ್ಷ ಪ್ರಾಯ ಆದಿತ್ತಂಡು. ಕಿನ್ನಿಗೋಳಿದ ಪಕ್ಷಿ ಕೆರೆಟ್ ಜುಮ್ಮಾಪಳ್ಳಿ ಕೈತಲ್ದ ಇಸ್ಮಾಯಿಲ್ ಪನ್ಪುನಾರಿನ ಮಕೆ ಹಿಲಾಲ್ ಪನ್ಪುನ ಆಣು ಜೋರದ ಜ್ವರ ಕಾಯ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದೆ. ಹಿಲಾಲ್ಗೆ 14 ವರ್ಷ ಪ್ರಾಯ ಆದಿತ್ತಂಡು. ಕೆಲವು ದಿನದ ತುಂಬೋ ಜ್ವರ ಬೈದಂಡು ಅಂಚಾದ ಕಿನ್ನಿಗೋಳಿದ ಖಾಸಗಿ ಆಸ್ಪತ್ರೆಗೆ ಸೇರ್ಸದಿತ್ತಿರ್ಗೆ 5 ಬೊಕ್ಕ ಹೆಚ್ಚಿಗೆ ಮರ್ದದ ದಿಟ್ಟಿಡು ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸದ ಐಸಿಯುಡು ಮರ್ದು ನಡೆದೊಂದಿತ್ತಂಡು. ಆಂಡ ಮರ್ದು ಪತ್ತಂದೆ ಹಿಲಾಲ್ನ ಜೂವ ಪೊಂತುರಂದು ತೆರೆದು ಬೈದಂಡು. ಹಿಲಾಲ್ ಸುರತ್ಕಲ್ದ ಗೈಡ್ಲೈನ್ ಟ್ಯುಟೋರಿಯಲ್ಸ್ 10ನೇ ಕ್ಲಾಸ್ ಕಲ್ತೊಂದಿತ್ತಿದ್ದು ಪಕ್ಷಿಕೆರೆ ಅಲ್ಬದ್ರಿಯ ಮದರಸದ ವಿದ್ಯಾರ್ಥಿ ಆದಿತ್ಯ. ಎಸ್ಎಸ್ಎಫ್ ಪಕ್ಷಿಕೆರೆ ಘಟಕದ ಸದಸ್ಯಲ ಆದಿತ್ಯನಿಂದ ತೆರೆದು ಬೈದನೆ. ಬಂಟ್ವಾಳ ತಾಲೂಕು ಸಿದ್ದಕಟ್ಟೆ ಸಂಘ ಬೊಟ್ಟದ ಪಣಂಬೂರು ಶ್ರೀ ವೀರಭದ್ರ ಸ್ವಾಮಿ ಮಹಮ್ಮಾಯಿ ದೇವಸ್ಥಾನಡು ಗುರುವಾರ ಶ್ರೀ ಮಹಾಗಣಪತಿ ದುರ್ಗಾ ಪರಮೇಶ್ವರಿ ಬೊಕ್ಕ ಶ್ರೀ ವೀರಭದ್ರ ಸ್ವಾಮಿ ದೇವರಿನ ಪೆರಪ ಪ್ರತಿಷ್ಠೆ ಬೊಕ್ಕ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯಿರು.
ಬಂಟ್ವಾಳ ತಾಲೂಕು ಸಿದ್ದಕಟ್ಟೆ ಸಂಗಬೊಟ್ಟುದ ಪಣಂಬೂರು ಶ್ರೀ ವೀರಭದ್ರಸ್ವಾಮಿ ಮಹಮ್ಮಾಯಿ ದೇವಸ್ಥಾನದ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶದ ಕಾರ್ಯಲು ಮಾರ್ಚ್ 24 ಮುಪ್ಪಮುಟ್ಟ ನಡೆತಂಡು ಅಕೇರಿದ ದಿನ ಗುರುವಾರ ಬ್ರಹ್ಮ ಕಲಶಗೂ ಅಟ್ಟನೆ ಆದಿತ್ತಂಡು ವೇದಮೂರ್ತಿ ಕುಡುಪು ನರಸಿಂಹ ತಂತ್ರಿಯರನ ದುಂಬಾಳ್ತಿಡು ಪ್ರಧಾನ ಪೂಜೆ ಮಲ್ಪನ ಪ್ರಭಾಕರ್ ಐಕಳ್ ವಾಸ್ತು ತಜ್ಞರು ಕುಡುಪು ಕೃಷ್ಣರಾಜ ತಂತ್ರಿಯರು ಇತ್ತದು ಧಾರ್ಮಿಕ ವಿಧಿವಿಧಾನುಲಿನ ನಡಪಾದು ಶ್ರೀ ಮಹಾಗಣಪತಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ವೀರಭದ್ರಸ್ವಾಮಿ ದೇವರ್ಲಿನ ಪ್ರತಿಷ್ಠೆ ಮಲ್ತದು ಅಷ್ಟಬಂಧ ಲೇಪ ಪಾಡಿಯರು ಕಲಶ ಮೈಪೆರೆ ಸುರುವಾದು ಅಕೇರಿಗ್ ಬ್ರಹ್ಮ ಕಲಶದ ಅಭಿಷೇಕ ಐದು ಬೊಕ್ಕ ಮಾಪೂಜೆ ಮಲ್ತದು ಭಕ್ತರಿಗ್ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಸೇವೆ ನಡೆತಂಡು ಊರ ಪರವೂರ ಭಕ್ತರು ಪಾಲ್ದೆ ತೊಂಡೇರು ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಗಣೇಶ್ ಶೆಟ್ಟಿಗಾರ್ ಬೋಲಂಗಡಿ ಬೊಕ್ಕ ಸರ್ವ ಸದಸ್ಯರು ಪ್ರಧಾನ ಕಾರ್ಯಂತಿರು ಭವಾನಿ ಶಂಕರ್ ಕಾಟಿಪಳ್ಳ ಬ್ರಹ್ಮ ಕಲಶ ಸಮಿತಿ ಗುರುಕಾರ್ಯರು ದತ್ತರಾಜ ಶೆಟ್ಟಿಗಾರ್ ಕೊಯ್ಲಾ ಬೊಕ್ಕ ಸರ್ವ ಸದಸ್ಯರು ಪ್ರಧಾನ ಕಾರ್ಯಂತಿರು ಸುರೇಂದ್ರ ಶೆಟ್ಟಿಗಾರ್ ಸಂಘಬಟ್ಟು ರೆಡ್ ಸಮಿತಿಲಿನ ಪಣೌದ ಗುರುಕಾರ್ಯರು ಗಣೇಶ್ ಶೆಟ್ಟಿಗಾರ್ ಸಂಘಬಟ್ಟು ಆಡಳಿತ ಮಂಡಳಿದಕ್ಲು ಮಹಾಮಾಯಿ ದೇವಸ್ಥಾನಡು ಪೂಜೆ ಮಲ್ಪುನ ಶೇಖರ್ ಶೆಟ್ಟಿಗಾರ್ ಅಮ್ಮೆಂಬಳ ಮಹಾಮಾಯಿನ ಪೂಜಾರಿ ಮಾಧವ ಶೆಟ್ಟಿಗಾರ್ ಹೊಕ್ಕಾಡಿ ಕುಳಿ ಇಪ್ಪೊರ್ತುಡಿತ್ತಿರು ಕುಡ್ಲ ವಿಧಾನಸಭಾ ಕ್ಷೇತ್ರದ ಓಟುಗು ಸಜ್ಜಾಪನ ಸಂಬಂಧ ಅಕ್ರಮಲಿನ ತಡೆಪೆರೆ ಮೂಜಿ ಚೆಕ್ ಪೋಸ್ಟುಲಿನ ಶುರು ಮಲ್ತದಂಡು ತಲಪಾಡಿ ಮುಡಿಪು ಬೊಕ್ಕ ಪರಂಗಿಪೇಟೆಡು ಈ ಚೆಕ್ ಪೋಸ್ಟ್ ಉಂಡು ಕ್ಷೇತ್ರಡು ಆಜಿಗಡಿ ಗ್ರಾಮ ಉಂಡೊಂದು ಕ್ಷೇತ್ರದ ಓಟದ ಅಧಿಕಾರಿ ರಾಜುಗೆ ಸುದ್ದಿಕೂಟಡು ಮಾಹಿತಿ ಕೊಡ್ತಾರೆ ಕುಡ್ಲದ ಸಹಾಯಕ ಕಮಿಷನರ್ ಆಫೀಸಡು ನಡಪಾಯಿನ ಸುದ್ದಿಕೂಟಡು ಓಟದ ಅಧಿಕಾರಿ ರಾಜುಗೆ ಮಾಹಿತಿ ಕೊರತು ಕುಡ್ಲ ವಿಧಾನಸಭಾ ಕ್ಷೇತ್ರದ ಓಟುಗು ಸಜ್ಜಾಪನ ಸಂಬಂಧ ಅಕ್ರಮಲಿನ ತಡೆಪೆರೆ ಮೂಜಿ ಚೆಕ್ ಪೋಸ್ಟ್ ಲೇನ ಶುರು ಮಲ್ತದಂಡು ತಲಪಾಡಿ ಮುಡಿಪು ಬೊಕ್ಕ ಫರಂಗಿಪೇಟೆಡು ಈ ಚೆಕ್ ಪೋಸ್ಟ್ ಉಂಡು ಕ್ಷೇತ್ರಡು ಆಜಿ ಗಡಿ ಗ್ರಾಮ ಉಂಡೊಂದು ಬಂಡೇರು ಒಟ್ಟು 210 ಓಟುದ ಕಟ್ಟೆಲು ಉಂಡು 21 ಸೆಕ್ಟರ್ ಆಫೀಸರ್ ಆಜಿ ಫ್ಲೈಯಿಂಗ್ ಸ್ಕ್ವಾಡ್ ಮೂಜಿ ಜನ ನೋಡಲ್ ಆಫೀಸರ್ ಮೂಜಿ ದೂರದೆತೊನ್ನ ವಿಭಾಗ ಆಜಿ ವಿಡಿಯೋ ಕಣ್ಣು ದೀಪನ ಘಟಕ ಕಟ್ಟದಂಡು ಮೂಜಿ ಸಾರತ ಎನ್ಮನುತ್ತ 54 ಪೊಸ ಓಟುದಕ್ಲು ಸೇರಿದು ಒಟ್ಟು 2 ಲಕ್ಷದ 1 ಜನ ಓಟು ಪಾಡುನಕ್ಲು ಉಳ್ಳೇರು 80 ವರ್ಷ ಪ್ರಾಯ ಕಡತನ ಮೂಜಿ ಸಾರತ ಆಜನುತ್ತ 2 ಜನ ಬೊಕ್ಕ ಸಾರತ 479 ಜನ ವಿಕಲಚೇತನರು ಉಳ್ಳೇರು 5 ಪಿಂಕ್ ಬೂತು ಮಾದರಿ ಬೂತು ಗ್ರೀನ್ ಬೂತು ಸೇರ್ನಂಚ ಒಟ್ಟು 14 ವಿಶೇಷ ಬೂತುಲು ಒಪ್ಪುಂಡು ಕಾನೂನು ಎಡ್ಡೆ ವ್ಯವಸ್ಥೆ ಕಾತೊಂದು ಶಾಂತಿರು ಓಟು ನಡಪಾಯರೆ ಮಾತಾಟನೆ ಮಲ್ತೊಂದು ಓಟುದ ಅಧಿಕಾರಿಲು ತೆರಪಾಯರು ಕುಡ್ಲ ವಿಧಾನಸಭಾ ಕ್ಷೇತ್ರದ ಒತ್ತು ಓಟುದ ಅಧಿಕಾರಿ ಪ್ರಭಾಕರ ಕಾಜೂರೆ ಕುಡ್ಲದ ತಹಶೀಲ್ದಾರ್ ಪುಟ್ಟರಾಜು ಸುದ್ದಿಕೂಟುಡಿದ್ದರು ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ 210 ನಾವು ಪೋಲಿಂಗ್ ಸ್ಟೇಷನ್ಸ್ಗಳನ್ನು ಹೊಂದಿದ್ದೀವಿ ಇಲ್ಲಿಯ MCC ಮತ್ತು ಇತರೆ ಎಲ್ಲ ಚುನಾವಣಾ ಕರ್ತವ್ಯಗಳಿಗಾಗಿ 21 ಸೆಕ್ಟರ್ಸನ್ನು ನಾವು ಡಿವೈಡ್ ಮಾಡಿ 21 ಸೆಕ್ಟರ್ ಆಫೀಸರ್ಸನ್ನು ನೇಮಕ ಮಾಡಿದ್ದೀವಿ ವಿಡಿಯೋ ಸರ್ವಿಲೆನ್ಸ್ ಟೀಮ್ ಅಂತೇಳಿ 6 ಟೀಮ್ಗಳು ನಾವು ನೇಮಕ ಮಾಡಿದ್ದೀವಿ ಅಕೌಂಟಿಂಗ್ ಟೀಮ್ 2 ಇದೆ ವಿಡಿಯೋ ವಿವಿಂಗ್ ಟೀಮ್ 3 ಇದೆ ಫ್ಲೈಯಿಂಗ್ ಸ್ಕ್ವಾಡ್ 6 ಸ್ಟ್ಯಾಟಿಕ್ ಸರ್ವಿಲೆನ್ಸ್ ಟೀಮ್ 6 ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಒಬ್ಬರು ಇರ್ತಾರೆ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಸೆಲ್ 1 ಮೀಡಿಯಾ ಮಾನಿಟರಿಂಗ್ ಟೀಮ್ 3 ಕಂಪ್ಲೇಂಟ್ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲ್ ರೂಮ್ 3 ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ 5 ಜನ ಇದ್ದಾರೆ ಅದು ಟ್ರೈನಿಂಗ್ಗೆ ಸಂಬಂಧಪಟ್ಟ ಹಾಗೆ ನೋಡಲ್ ಆಫೀಸರ್ ಫಾರ್ IT 1 ನೋಡಲ್ ಆಫೀಸರ್ ಫಾರ್ ಎನ್ಕೋರ್ ಸಿ ವಿಜಿಲ್ಗೆ ಬೇರೆ ಎನ್ಕೋರ್ಗೆ ಬೇರೆ ಮತ್ತು ಸುವಿಧಾಗೆ ಬೇರೆ ಒಬ್ಬೊಬ್ಬರನ್ನ ನಾವು ನೋಡಲ್ ಆಫೀಸರ್ಸನ್ನ ನೇಮಕ ಮಾಡ್ಕೊಂಡಿರ್ತೀವಿ MCC ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಟೀಮ್ ಅಂತೇಳಿ 3 ಟೀಮ್ಗಳನ್ನು ನಾವಿಲ್ಲಿ ನೇಮಕ ಮಾಡ್ಕೊಂಡಿದ್ದೀವಿ ಟೋಟಲ್ ತನಗೆ ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ 5/1/2023ಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ವೋಟರ್ಸ್ 2,01,000 ಮೇಲ್ ವೋಟರ್ಸ್ 98,240 ಫೀಮೇಲ್ ವೋಟರ್ಸ್ 1,01,754 ಇಲ್ಲಿ ಈ ಹಿಂದೆ EP ರೇಷಿಯೋ 75% ಇದೆ EP ರೇಷಿಯೋ ನಮ್ಮದು ಜೆಂಡರ್ ರೇಷಿಯೋ 1036 ಇದೆ ಯಂಗ್ ವೋಟರ್ಸ್ ಮೇಲ್ ವೋಟರ್ಸ್ 2,077 ಫೀಮೇಲ್ ವೋಟರ್ಸ್ 1,785
ಟ್ರಾನ್ಸ್ಜೆಂಡರ್ಸ್ ವೋಟರ್ಸ್ ಇಬ್ಬರಿದ್ದಾರೆ. ಟೋಟಲ್ ಯಂಗ್ ವೋಟರ್ಸ್ 3864. ಈ ಬಾರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಹೊಸ ಕಾನ್ಸೆಪ್ಟನ್ನು ಇದು ಮಾಡಿದೆ. ಅದು ಏನಂತಂದರೆ 80+ ಸೀನಿಯರ್ ಸಿಟಿಸನ್ಸ್ ಏನಿದ್ದಾರೆ ಅವರು, ಮತ್ತು PWD ವಿಕಲಚೇತನರು ಏನಿದ್ದಾರೆ ಅವರು, ಮತ್ತು ಕೋವಿಡ್ ಸಂಬಂಧಪಟ್ಟಂಥ ಏನು ಪಾಸಿಟಿವ್ ಕೇಸಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರುಗಳಿಗೆ ಪೋಸ್ಟಲ್ ಬ್ಯಾಲೆಟ್ ಅಂತ ಹೇಳಿ ಅವರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆ ಇದೆ. ಅಂಥದ್ರಲ್ಲಿ PWD ವೋಟರ್ಸು 1479, 80+ ವೋಟರ್ಸು 3602 ವೋಟರ್ಸು ನಮ್ಮಲ್ಲಿ ಇದ್ದಾರೆ. ಕುಡ್ಲ ತಾಲೂಕು ಕೆಂಚಾರದ ಪೇಜಾವರ ಮೊಗ್ರುಗುಡ್ಡೆ ಶ್ರೀ ಮಹಾದೇವ ದೇವಸ್ಥಾನಡು ಶ್ರೀ ಮಹಾದೇವ ರುದ್ರ ದೇವರಿನ ಅಷ್ಟಬಂಧ ಬ್ರಹ್ಮಕಲಶ ಗುರುವಾರ ನಡೆತದಂಡು. ಶ್ರೀ ನಾಗದೇವರಿನ ಪ್ರತಿಷ್ಠೆ ಮಲ್ತದ ಕಲಶ ಮೈತೇರು. ಕುಡ್ಲ ತಾಲೂಕು ಕೆಂಚಾರ್ದ ಪೇಜಾವರ ಮೊಗ್ರುಗುಡ್ಡೆ ಶ್ರೀ ಮಹಾದೇವ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಮಾರ್ಚ್ 27 ಮುಪ್ಪಮೊಟ್ಟ ನಡೆತಂಡು. ಗುರುವಾರ ಅಷ್ಟಬಂಧ ಬ್ರಹ್ಮಕಲಶಕ್ಕೂ ಅಟ್ಟನೆ ಆದಿತ್ತಂಡು. ದೇರೆಬೈಲ್ ಡಾ ಶಿವಪ್ರಸಾದ್ ತಂತ್ರಿಯೇರಣ ದುಂಬಾಳ್ತಿಡು ಪ್ರಧಾನ ಪೂಜೆ ಮಲ್ಪುನ ಜಯಪ್ರಕಾಶ್ ರಾವ್ ಬಡುಕುಮನೆ ಇತ್ತದು ಧಾರ್ಮಿಕ ವಿಧಿವಿಧಾನಲೇನು ಕರೆತದು ನಾಗದೇವಿರ್ನ ಪಾಪೆ ಪ್ರತಿಷ್ಠೆ ಮಲ್ತೇರು. ಮಹಾದೇವ ರುದ್ರ ದೇವರಿಗೆ ಕಲಶ ಮೈಪೆರೆ ಸುರು ಮಲ್ತದು ಅಕೇರಿಕ್ ಬ್ರಹ್ಮಕಲಶದ ಅಭಿಷೇಕ ಮಲ್ತೇರು. ಮಹಾಗಣಪತಿ ದೇವರಿಗೆ 25 ಕಲಶ ಬೊಕ್ಕ ನಾಗದೇವರಿಗೆ 25 ಕಲಶ ಮೈತೇರು. ಪವಮಾನ ಹೋಮ, ಆಶ್ಲೇಷ ಬಲಿ, ಅಶ್ವತ್ಥ ಪೂಜೆ, ಮಾ ಪೂಜೆ, ಅವಸೃತ ಬಲಿ ಮಾತ ನಡಪಾದು ಭಕ್ತಿರಿಗೆ ಮಲ್ಲ ಮಟ್ಟದ ನೊಪ್ಪು ಪ್ರಸಾದ ಸೇವೆ ನಡೆತಂಡು. ಊರ ಪರವೂರ ಭಕ್ತಿರು ಶ್ರೀ ಮಹಾದೇವ ರುದ್ರದೇವರಿನ ಈ ಪುಣ್ಯ ಕಾರ್ಯಡು ಪಾಲ್ದು ತಂದು ಇಂಬುನಟ್ಟೊಂಡೆರು. ದೇವಸ್ಥಾನದ ಆಡಳಿತ ಮುಕ್ತೇಸರರು ಗೋಪಾಲ ಶೆಟ್ಟಿ ನಡಿಬೂಡು, ಆನುವಂಶಿಕ ಮುಕ್ತೇಸರರು ಸತ್ಯಾನಂದರಾವ್ ಬಡಗುಮನೆ, ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು PK ಶ್ರೀನಿವಾಸರಾವ್ ಪೇಜಾವರ ಬೊಕ್ಕ ಸದಸ್ಯರು, ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಸುರೇಂದ್ರರಾವ್ ಶುಭಮಂಗಳ, ಕಾರ್ಯಗುರುಕಾರ್ಯರು ಅಣ್ಣಪ್ಪ ದೇವಾಡಿಗ ಪೇಜಾವರ ಸರ್ವ ಸದಸ್ಯರು ಪಾಲ್ದು ತೊಂಡರು. ಕುಡ್ಲದ ಕೇಂದ್ರ ಬಿಲ್ಡರ್ಸ್ ಅಸೋಸಿಯೇಷನ್ದ ನೆಲೆಟ್ಟು ಬುಧಾರ ಕುಡ್ಲದ ಹೋಟೆಲ್ ಮೋತಿ ಮಹಲ್ಡ್ ಬಿಲ್ಡರ್ಲೆನ ದಿನಾಚರಣೆ 2023 ಬೊಕ್ಕ 2023 ಸಾಲ್ದ ಬಿಲ್ಡರ್ಸ್ ಡೇ ಪ್ರಶಸ್ತಿ ಕೊರ್ಪುನ ಲೆಸ್ ನಡೆತದಂಡು. ಕುಡ್ಲದ ಕೇಂದ್ರ ಬಿಲ್ಡರ್ಸ್ ಅಸೋಸಿಯೇಷನ್ದ ನೆಲೆಟ್ಟು ಬುಧಾರ ಕುಡ್ಲದ ಹೋಟೆಲ್ ಮೋತಿ ಮಹಲ್ಡ್ ಬಿಲ್ಡರ್ಲೆನ ದಿನಾಚರಣೆ 2023 ಬೊಕ್ಕ 2023 ಸಾಲ್ದ ಬಿಲ್ಡರ್ಸ್ ಡೇ ಪ್ರಶಸ್ತಿ ಕೊರ್ಪುನ ಲೆಸ್ ನಡೆತಂಡು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ಕುಡ್ಲ ಮಣಿಪಾಲ್ ಸೆಂಟರ್ದ ಗುರುಕಾರ್ಯರು ವೆಂಕಟೇಶ್ ಪೈ ಮಲ್ಲ ಬೆನ್ನೆರಾದಿತ್ತದು ಬೆನ್ನೆರ್ನ ಒಟ್ಟುಗೂ ಕಾರ್ಯಕ್ರಮ ಉತಿಪನ ಮಲ್ತಿರು. ವೆಂಕಟೇಶ್ ಪೈ ಪಾತಿರದು ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ಗೆ ಎಡ್ಡೆಪು ಬೈಕ್ಯರು. ಮಹಾಬಲೇಶ್ವರ ಪ್ರಮೋಟರ್ಸ್ ಅಂಡ್ ಬಿಲ್ಡರ್ಸ್ದ ಯಜಮಾನರು ಡಾ KC ನಾಯ್ಕ ಬೊಕ್ಕ ಕುಡ್ಲದ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಗುರುಕಾರ್ಯರು ಮಹಾಬಲ ಕೊಟ್ಟಾರಿಯರಿಗೆ ಬಿಲ್ಡರ್ಸ್ ಡೇ ಅವಾರ್ಡ್ 2023 ಕುರಿತು ಮರ್ಯಾದೆ ಮಲ್ತಿರು. KC ನಾಯ್ಕ ಬೊಕ್ಕ ಮಹಾಬಲ ಕೊಟ್ಟಾರಿ ಕಾರ್ಯಕ್ರಮವನ್ನು ಉದ್ದೇಶಿಸುತ್ತಿದ್ದು ಪಾತಿರದು ಸಲ್ಮೆ ಸಂದಾಯರು. ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಗುರುಕಾರ್ಯರು ರಾಜೇಂದ್ರ ಕಲ್ಬಾವಿ ಗುರುಕಾರ್ ಮೇದ ಪಾತಿರ ಪಂಡೇರು. ಇಂಜಿನಿಯರ್ ವಿನೋದ್ ಪಿಂಟೋ, ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ದ ಕಾರ್ಯಂತಿರು ಬಾಲಸುಬ್ರಹ್ಮಣ್ಯ, ಪಣವದ ಗುರುಕಾರ್ಯರು ಸುಬ್ರಹ್ಮಣ್ಯ ಪ್ರಭು ಲೇಸಿಡು ಪಾಲ್ದು ತೊಂಡರು. The builders were asked to come together and they used to have bread, a slice of bread. Instead of butter and jam, they were supposed to give even salt, and salt was laid, salt layer was put, and they were asked to hold in front of the fire. This is to make aware of the upcoming builders and the current builders that the way they are going forward is not very easy. It is very tough and very difficult. నేను దొడ్డ సాధన ಮಾಡಿದಾಗ ನನಗೆ ಗೊತ್ತಾಗಲಿಲ್ಲ. ಸಂದರ್ಭ ಬಂದಾಗ ಅರ್ಥ ಹೋಯಿತು. ದೇವಸ್ಥಾನದ ಬಗ್ಗೆ ಹೇಳಿದ್ರು. ದೇವಸ್ಥಾನ ಕಟ್ಟಿಸಿದ್ರು. ಅದರಲ್ಲಿ ಒಂದು ಸಣ್ಣ ಕರೆಕ್ಷನ್. ದೇವರು ನನ್ನ ಹತ್ರ ಕಟ್ಟಿಸ್ಕೊಂಡು ಹಾಗೆ ಶಾಲೆ ಮಾಡಿ ಅಂತ ಹೇಳಿದ್ರು. ಶಾಲೆನೂ ದೇವರು ನನ್ನ ಹತ್ರ ಕಟ್ಟಿಸ್ಕೊಂಡು ಅದು 2 ವಿದ್ಯಾಲಯ ದೇವಾಲಯ ಅದರ ಸೇವೆಯನ್ನು ನಾನೀಗ ಮುಂದುವರಿಸುತ್ತೇನೆ. ಮತ್ತೆಲ್ಲ ಲಾಭದಾಯಕವಾದ ವ್ಯವಹಾರಗಳಲ್ಲಿ ನಾನು ರಿಟೈರ್ ಯಾವ ಕೆಲಸ ಮಾಡ್ತಾ ಇಲ್ಲ. ಬರೀ ಮಕ್ಕಳ ಸೇವೆ ದೇವಸ್ಥಾನ ಇಷ್ಟನ್ನು ಮುಂದುವರಿಸ್ತೇನೆ. ಕುಡ್ಲ ತಾಲೂಕು ಪೇಜಾವರ ಮಾಗಣೆ ಕೆಂಜಾರು ಗ್ರಾಮದ ಶ್ರೀರಾಮಾಂಜನೇಯ ದೇವಸ್ಥಾನ ಕೆಂಜಾರಡ್ ಗುರುವಾರ ಶ್ರೀರಾಮಾಂಜನೇಯ ದೇವಿರ್ನ ಪಿರ ಪ್ರತಿಷ್ಠೆ ಬುಕ್ಕ ಬ್ರಹ್ಮಕಲಶ ನಡಪಾಯಿರು.
ಕುಡ್ಲ ತಾಲೂಕು ಪೇಜಾವರ ಮಾಗಣೆ ಕೆಂಜಾರು ಗ್ರಾಮದ ಶ್ರೀರಾಮಾಂಜನೇಯ ದೇವಸ್ಥಾನ ಕೆಂಜಾರ್ ಮುಲ್ಪ ಮಾರ್ಚ್ 27 ಮುಪ್ಪ ಮುಟ್ಟ ಶ್ರೀರಾಮಾಂಜನೇಯ ದೇವಿರ್ನ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶದ ಕಾರ್ಯಲು ನಡೆತಂಡೆ ಗುರುವಾರ ಕಾಂಡೆ ವೇದಮೂರ್ತಿ ಕಾವೂರು ವಿನಾಯಕ ರಾಮಕಾರಂತ ಪೌರೋಹಿತ್ಯಡು ಪೂಜೆ ಮಲ್ಪುಣಾರು ರಘುರಾಮ ಶರ್ಮಾ ಇತ್ತದು ಧಾರ್ಮಿಕ ವಿಧಿವಿಧಾನಲೇನು ಕರೆತದು ಶ್ರೀರಾಮಾಂಜನೇಯ ದೇವರಿನ ಪೆರಪ ಪ್ರತಿಷ್ಠೆ ಮಲ್ತೆರು ಶ್ರೀರಾಮಾಂಜನೇಯ ದೇವರಿಗೆ ಬ್ರಹ್ಮ ಕಲಶ ನಡಪಾದು ಮಾ ಪೂಜೆ ಮಲ್ತೆರು ಮಧ್ಯಾಹ್ನ ಭಕ್ತರಿಗೆ ಮಲ್ಲ ಮಟ್ಟದ ನುಪ್ಪು ಪ್ರಸಾದ ಸೇವೆ ಅಟ್ಟನೆ ಆದಿತ್ತಂಡು ಪೇಜಾವರ ಮಾಗಣಿದ ಭಕ್ತರು ಪರವೂರ ಭಕ್ತರು ಪಾಲ್ದೊಂಡರು ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ಯರು ಶಶಿಧರ್ ಶೆಟ್ಟಿ ಮರವೂರು ಕಾರ್ಯ ಗುರ್ಕಾರ್ಯರಾಯಿನ ಬಾಬು ಎನ್ ಶೆಟ್ಟಿ ಮರವೂರು ಜಗನ್ನಾಥ ಸಾಲಿನ್ ಕರ್ಮಾರ್ ಪ್ರಧಾನ ಕಾರ್ಯಂತಿರು ಚಂದ್ರಶೇಖರ್ ಎಂ ಅಮೀನ್ ಪಣವುದ ಗುರ್ಕಾರ್ಲಾಯಿನ ರವೀಂದ್ರ ಶೆಟ್ಟಿ ಕೆಂಜಾರ್ ಮೋಹನ್ ಎಂ ಅಮೀನ್ ಬೊಕ್ಕ ಸರ್ವ ಸದಸ್ಯರು ಆಡಳಿತ ಸಮಿತಿ ಗುರ್ಕಾರ್ಯರು ಮಹಾಬಲ ಪೂಜಾರಿ ಬಂಡಸಾಲೆ ಮರ್ಯಾದಿ ಗುರ್ಕಾರ್ಯರು ರಘುನಾಥ ಶೆಟ್ಟಿ ಕೊಳಕಲಟ್ಟು ಕಾರ್ಯಂತಿರು ಲಿಂಗಪ್ಪ ಕುಲ್ಲಲ್ ಕೆಂಜಾರ್ ಪಣವುದ ಗುರ್ಕಾರ್ಯರು ಹೇಮಂತ ಪೂಜಾರಿ ಕೆಂಜಾರ್ ಬೊಕ್ಕ ಸದಸ್ಯರು ಈ ಪುರ್ತುಡಿತ್ತಿರು ಬೆಳ್ತಂಗಡಿ ತಾಲೂಕು ಮಚ್ಚಿನ ಗ್ರಾಮದ ಬಂಗಾಳಂಬರ್ಡ್ ಅಂಡೇಲು ಮುಟ್ಟದ ಮಾರ್ಗಗೂ ಕಾಂಕ್ರೀಟ್ ಪಾಡಿಯರೆ ಒತ್ತಾಯ ಮಲ್ತದು ಈ ಭಾಗದ ಜನಕುಲು ಓಟುಗೂ ಬಹಿಷ್ಕಾರ ಪಾಡುನ ಅತ್ತಂಡ ಓಟು ನೋಟು ಪಾಡುನ ನಿರ್ಧಾರ ತೆತ್ತಂದರು ಕರಿಣ 40 ವರ್ಷಲಡಿ ಏತು ನಮೂನೆ ನಟ್ಟೊಂಡಲ ಊರುದ ಜನಕುಲನ ಕಷ್ಟುಗೋ ಗುಮನ ಕುರ್ತುಜೆರು ಸಮಸ್ಯೆಲಿಗೆ ಬೊಕ್ಕ ಎಂಕ್ಲೆಗೆ ಸಂಬಂಧನೆ ಇಜ್ಜಿಂದ ಮನಿಪಂದೆ ಕೊಲ್ಲುದೇರಿಂದ ರಾಜಕೀಯ ನಾಯಕರಿನ ಜನಪ್ರತಿನಿಧಿಲಿನ ನೀತಿಗೆ ವಿರೋಧ ತೋಚಾದು ಬೆಳ್ತಂಗಡಿ ಮಚ್ಚಿನ ಗ್ರಾಮದ ಅಂಡೇಲು ಗ್ರಾಮದ ಕುಲು ಇತ್ತ ಬ್ಯಾನರ್ ಕಟ್ಟದು ಅಸಮಾಧಾನ ತೋಚಾದಿರು ಓಟು ಬಹಿಷ್ಕಾರ ಮಲ್ಪೆರಲ ನೆಗಂಟು ಮಲ್ತದಿರು ಮಚ್ಚಿನ ಗ್ರಾಮದ ಬಂಗಳಾಂಬಡ್ದು ಅಂಡೇಲು ಮುಟ್ಟದ ಮಾರ್ಗಗೂ ಕಾಂಕ್ರೀಟ್ ಪಾಡ್ಯರ ಒತ್ತಾಯ ಮಲ್ತದು ಈ ಭಾಗದ ಜನಕುಲು ಓಟುಗೂ ಬಹಿಷ್ಕಾರ ಪಾಡುನ ಅತ್ತಂಡ ನೋಟ ಓಟು ಪಾಡುನ ನಿರ್ಧಾರ ದೆಸಂದೇರು ಈ ಮಾರ್ಗ 35 ಇಲ್ಲು ಮುಟ್ಟ ಜೋಡ್ಸಾವನ ಮಾರ್ಗ ಆದಂಡು 40 ಜೋಕುಲು ಸೇರ್ದು ದಿನಕ್ಕೂ 8 ಜನ ಮುಟ್ಟ ಇಂದೆಟ್ಟು ಸಂಚಾರ ಮಲ್ಪೇರು ಅಂಡ ಮಾರ್ಗ ಇಡೀ ಹಾಳಾತಂಡು ಅಂಚಾದ್ ಎಂಕ್ಲನೆ ಬೇಡಿಕೆ ಕೈ ಸೇರ್ತಜಿ ಅವೇ ಕಾರಣ ಓಟು ಬಹಿಷ್ಕಾರ ಮಲ್ತೊಂದುಲಾಂದ್ ಬ್ಯಾನರ್ ಕಟ್ಟದು ಊರುದಕ್ಲು ಪ್ರತಿಭಟನೆ ನಡಪಾದಿರು ಕುಡ್ಲದ ಉರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು 58ನೇ ವರ್ಷದ ಶ್ರೀರಾಮ ನವಮಿದ ಆಚರಣೆ ಭಾರಿ ಕೌಚಡೆ ನಡೆತಂಡು ಶ್ರೀರಾಮ ನವಮಿದ ದಿನ ಗುರುವಾರ ದೀಪಾರಾಧನೆ ಶ್ರೀರಾಮ ತಾರಕಯಾಗ ಬುಕ್ಕ ಧನ್ವಂತರಿ ಹವನ ಸಾಯಿಬಾಬೇರ್ನ ನಗರ ಪ್ರದಕ್ಷಿಣೆ ನಡೆತಂಡು ಕುಡ್ಲದ ಉರ್ವ ಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು 58ನೇ ವರ್ಷದ ಶ್ರೀರಾಮ ನವಮಿದ ಆಚರಣೆ ಭಾರಿ ಕೌಚಡೆ ನಡೆತಂಡು ಎರಡನೇ ದಿನ ಶ್ರೀರಾಮ ನವಮಿ ದಾನಿ ಕಾಂಡೆ ದೀಪಾರಾಧನೆ ನಡೆತಂಡು ಬಿನ್ನಿರ್ನ ಒಟ್ಟುಗೂ ತುಡರ ಬೊಲ್ಪು ಪೊತ್ತಾದು ರಾಮನವಮಿ ಉಚ್ಚಯ ಉದಿಪನಾಂಡ್ ದುಂಬದ ಶಾಸಕರು ಚೇಯರ್ ಲೋಬೋ ಬೇತಿ ಕ್ಷೇತ್ರ ವಲಯದ ನಾಯಕರಾಯಿನ ಗಣೇಶ್ ಕುಲಾಲ್ ಕೇಶವ ಮರೌಳಿ ಜಯಶೀಲ ಅಡ್ಯಂತಾಯ ಸುರೇಶ್ ಬಳ್ಳಾಲ್ ಆಡಳಿತ ಮುಕ್ತೇಸರರು ವಿಶ್ವಾಸ್ ಕುಮಾರ್ ದಾಸ್ ಬೊಕ್ಕ ಲಾವಣ್ಯ ಈ ಪೊರ್ತುಡಿತ್ತಿರು ಶ್ರೀರಾಮ ನವಮಿ ದಾನಿ ಇಸೇಸವಾದ 18 ವರ್ಷ ಗೊರ ಬರ್ಪುನ ತ್ರಿಪುಷ್ಟರ ಯೋಗದ ಲೆಕ್ಕಡು ಲೋಕ ಕಲ್ಯಾಣಾರ್ಥವಾದ ಸಪ್ತ ಕಂಟಕ ದೂರ ಮಲ್ಪುನ ಬೊಕ್ಕ ಆರೋಗ್ಯ ಆಯುಷ್ಯ ಹೆಚ್ಚ ಮಲ್ಪೆರೆಗಾದ ಬ್ರಹ್ಮಶ್ರೀ ಪ್ರಕಾಶ್ ಕಡಮಣ್ಣಾಯ ಕುಂಬ್ಳೆ ದುಂಬಾಳ್ತಿಡು ಶ್ರೀರಾಮ ತಾರಕ ಯಾಗ ಬೊಕ್ಕ ಧನ್ವಂತರಿ ಹವನ ನಡಪಾಯಿರು ಮಧ್ಯಾಹ್ನಡು ಬಯ್ಯ ಮುಟ್ಟ ಭಜನಾ ಸಂಕೀರ್ತನೆ ನಡಪಾದ ಧೂಪಾರತಿ ಬೊಕ್ಕ ಪಲ್ಲೆಂಕಿ ಉಚ್ಚಯ ನಡತಡು ಶ್ರೀರಾಮ ಮಕ್ಕಳ ಕುಣಿತ ಭಜನಾ ಮಂಡಳಿ ಎಡಪದ ಬೊಕ್ಕ ಬೇತೆ ಭಜನಾ ಮಂಡಳಿಡ್ತು ಭಜನಾ ಸೇವೆದ ಒಟ್ಟುಗೂ ಸಾಯಿ ಬಾಬೆರಿನ ನಗರ ಪ್ರದಕ್ಷಿಣೆ ನಡಪಾದು ಮಾಪೂಜೆ ಮಲ್ತೆರು ಊರುದ ಸುತ್ತಮುತ್ತದ ಪಾಕ ಜನ ಭಕ್ತರು ಪಾಲ್ದೆತಂದು ಶಿರಡಿ ಸಾಯಿ ಬಾಬೆರಿನ ಇಮ್ಮುಣ್ಣಟೊಂಡೆರು ಕರೆದು ಪೋಯಿನ ಗಿರಿಜಾದಾಸ್ ಬೊಕ್ಕ ಜೋಕುಳು ಆಡಳಿತ ಮುಕ್ತೇಸಿರರು ವಿಶ್ವಾಸ್ ಕುಮಾರ್ ದಾಸ್ ಬೊಕ್ಕ ಭಕ್ತ ವೃಂದದಕ್ಲು ಪಾಲ್ದೆತೊಂಡೆರು
ಕುಳಾಯಿ ಹೊಸಬೆಟ್ಟು ಈಶ್ವರ ಗೋಳಿ ಬ್ರಹ್ಮ ಮುಗೇರ ಮಹಂಕಾಳಿ ದೈವಸ್ಥಾನನು 1 ಕೋಟಿ 20 ಲಕ್ಷ ರೂಪಾಯಿ ಖರ್ಚಿಡು ಶಿಲೆ ಕಲ್ಲಿಡ ಕಟ್ಟುನ ಜೀರ್ಣೋದ್ಧಾರ ಕಾರ್ಯಕ್ಕೂ ಜೈತಿರು ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಕುದ್ರೋಳಿ ಕ್ಷೇತ್ರದ ಆರ್ ಪದ್ಮರಾಜ್ ಇದ್ದದ್ದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಪಾದಿರು ಕುಳಾಯಿ ಹೊಸಬೆಟ್ಟು ಈಶ್ವರ ಗೋಳಿ ಬ್ರಹ್ಮಮುಗೇರ ಮಹಾಂಕಾಳಿ ದೈವಸ್ಥಾನ 1 ಕೋಟಿ 20 ಲಕ್ಷ ರೂಪಾಯಿ ಖರ್ಚಿಡು ಶಿಲೆಕಲ್ಲಿಡು ಕಟ್ಟುನ ಜೀರ್ಣೋದ್ಧಾರ ಕಾರ್ಯಕ್ಕೂ ಜೈತಿರು ದೈವಸ್ಥಾನನು ಶಿಲೆಕಲ್ಲಿಡು ಪೊಸತ್ತು ಮಲ್ತು ಕಟ್ಟಿರಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಪಾಯಿರು ಸಭಾಲೇಸಿಡು ಜೀರ್ಣೋದ್ಧಾರ ಸಮಿತಿದ ಪ್ರಧಾನ ಕಾರ್ಯಂತಿರು ಸಂಜೀವ ಸುವರ್ಣ ಎತ್ಕೊಂಡು ಸುರುವುತ ಪಾತಿರ ಪಂಡೇರು ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿದ ಪಣವುದ ಗುರುಕಾರ್ಯರು ಆರ್ ಪದ್ಮರಾಜ ಬೊಕ್ಕ ಬೆನ್ನೆರು ಇತ್ತದು ಸಭಾಲೇಸು ಉದಿಪನಾಡು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಜೀರ್ಣೋದ್ಧಾರ ದೈವ ದೇವಿರ್ನ ಕಾರ್ಯಕ್ಕೂ ನಮ್ಮಲ ಒಂಜಿ ಕೊಡುಗೆ ಒಪ್ಪುಡು ಸರಕಾರದ್ದು ತಿಕ್ಕೊಂಡು ಆಂಡ ತಾಂಡ್ಲ ವೈಯಕ್ತಿಕವಾದ 5 ಲಕ್ಷ ರೂಪಾಯಿ ಕೊಡ್ತೆ ಮನಸ್ಸಿಡು ಇತ್ತನಂಚ ದುಂಬು ಪೋಲೆ ನಿಖಲೆ ನುಟ್ಟುಗೂ ಯಾನುಲ್ಲೆಂದು ಪಂಡೇರು ನಾನು ವೈಯಕ್ತಿಕವಾಗಿ 5 ಲಕ್ಷವನ್ನ ನಾನು ಬೇರೆ ಕೊಟ್ಟಿದ್ದೇನೆ ದೇವಸ್ಥಾನಕ್ಕಾಗಿ. ಯಾಕಂತ ಹೇಳಿದ್ರೆ ನಾನು ಹಿಂದೆ ಇಲ್ಲಿ ಬಂದಾಗ ನಾನು ಮಾತು ಕೊಟ್ಟಿದ್ದೆ ವೈಯಕ್ತಿಕವಾಗಿ, ಸರ್ಕಾರದಿಂದ ಸಿಗ್ತದೆ ವೈಯಕ್ತಿಕವಾಗಿ ನನ್ನದೊಂದು ಹಿಂದೆ ಬಹಳ ಸಮಯ ಹಿಂದೆ ಬಂದಾಗ ನಾನೊಂದು ಏನೋ ಒಂದು ಪ್ರಾರ್ಥನೆ ಮಾಡಿಕೊಂಡಿದ್ದೆ, ಇದನ್ನು ಈ ಈಡೇರಿಸಿ ಕೊಟ್ಟಿದ್ದಾರೆ ದೇವರುಗಳೆಲ್ಲ ಸೇರಿ. ಹಾಗಾಗಿ ನನ್ನ ಸಹ ಒಂದು ಕಾಣಿಕೆ ಇರಲಿ ಅಂತ ಒಂದು 5 ಲಕ್ಷವನ್ನು ನನ್ನ ಸ್ಯಾಲರಿ ಕೊಟ್ಟರೆ ತಪ್ಪಾಗ್ತದೆ ಈ ಸಮಯದಲ್ಲಿ, ಮತ್ತು ಅದೇ ಒಂದು ಕೇಸ್ ಆಗ್ತದೆ. ಹಾಗಾಗಿ ನೀವೆಲ್ಲ ಮನಸ್ಸಲ್ಲಿ ಏನನ್ನ ಯೋಚನೆ ಮಾಡ್ತೀರಿ ಅದನ್ನ ನಾನು ಸಹ ನಿಮ್ಮೊಂದಿಗೆ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಆರ್ ಪದ್ಮರಾಜು ಪಾತಿರ್ತು ನಮ್ಮ ಪ್ರಯತ್ನ ಮಾತ್ರ ನಮ್ಮ ಮಲ್ಪುನು ಅವೇನು ದೈವ ದೇವರು ಮಲ್ಪಾವೆರು ಲೋಕ ಕಲ್ಯಾಣಗಾದ ವಾ ಬೇಲೆ ಮಲ್ತಂಡಲ ದೈವ ದೇವರನ ಅನುಗ್ರಹ ಉಂಡು ಪಂಡೇರು ನಮ್ಮ ಪ್ರಯತ್ನ ಮಾತ್ರ ಮಲ್ಪುನು ಅವೇನು ಎಂಚ ವಾರೀತಿ ಆಪುನ ಅವೇನ ಆ ದೇವರನ ಮಡ ಮಲ್ಪಾವೆರು ದಯಪಂಡ ನಮ್ಮ ಮುಲು ಮಲ್ಪರೆ ಬಿಗರ್ದಿನಿ ಸಮಾಜದ ಹಾಲಾಪುನಂಚಿನ ಬೇಲತ್ತು ಏರೆಗಲ ಅನ್ಯಾಯ ಮಲ್ಪನ ಬೇಲತ್ತು ನಮ್ಮ ಮಲ್ಪರ ಜತದಿನಿ ಎಡ್ಡೆ ಬೇಲೆ ಅವೇ ಒಂದು ಸ್ವಾರ್ಥ ಇಜ್ಜಂದ್ರೆ ನಮ್ಮ ಮಲ್ಪಡೊಂದು ಬಿದಾಡ್ತೀನಿ ಅಂಚ ನಮ್ಮ ಸ್ವಾರ್ಥ ಇಜ್ಜಂದ್ರೆ ಮಾತೆರ್ನ ಎಡ್ಡೆಗೆ ಲೋಕ ಕಲ್ಯಾಣದ ಮಲ್ತದು ವಾ ಬೇಲೆಗೆ ಮಲ್ಪರ ಪಿದಾಡ್ನಲ್ಲ ಆ ದೇವರನ್ನ ಶಕ್ತಿ ಅನುಗ್ರಹ ಖಂಡಿತ ನಂಕಲ ಒಪ್ಕೊಂಡು ಅವ್ರ ನಮ್ಮ ಜ್ಯೋತಿಗಳ ಖಂಡಿತವಾದ ಒಪ್ಪನ್ನು ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ವರುಣ್ ಚೌಟ, ವೇದಾವತಿ, ಹೆಕ್ಕೂರು ಭಾರ್ಗವ ಬಲ್ಯಾಯ, ಮುಗೇರ ಸಂಘ ಕುಡ್ಲದ ಗುರುಕಾರ್ಯರು ಸೀತಾರಾಮ್ ಕೊಂಚಾಡಿ, ಎಲ್ಐಸಿದ ದುಂಬುದ ಅಧಿಕಾರಿ ಸುಂದರ ಮೇರ, ಕುಳಾಯಿಗುತ್ತು ಪಟೇಲ್ ಶಂಕರ್ ರೈ, ಪೊಸೋಡಿಗುತ್ತು ಗುತ್ತಿನಾರು ಬಾಲಕೃಷ್ಣ ಶೆಟ್ಟಿ, ಆಡಳಿತ ಸಮಿತಿ ಗುರುಕಾರ್ಯರು ಕೃಷ್ಣ ಮುಗೇರ, ಪದ್ಮನಾಭ ಸ್ವರ್ಣ, ದಿವಾಕರ ಕುಳಾಯಿ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ರಾಜೇಶ್ ಭಂಡಾರಿ, ಪಣವುದ ಗುರುಕಾರ್ಯರು ಜೀವನ ಹೊಸಬೆಟ್ಟು ಬೊಕ್ಕ ಸರ್ವ ಸದಸ್ಯರು ಪಾಲ್ಗೊಂಡರು. ಸುದರ್ಶನ್ ಸುರತ್ಕಲ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು, ಸುರೇಶ್ ಕುಳಾಯಿ ಸೊಲ್ಮೆ ಸಂದಾಯರು. ಉಡುಪಿ ಜಿಲ್ಲೆ ಉದ್ಯಾವರ ಸಂಪಿಗೆ ನಗರಡು 35 ಅಡಿ ಗುಂಡಿದ ಗೂವೆಲ್ಗು ಬೂರ್ದು ಪೆಟ್ಟಾಯಿನ 54 ವರ್ಷ ಪ್ರಾಯದ ಶಶೀಂದ್ರ ಪನ್ಪುನಾರೆನು ಅಗ್ನಿಶಾಮಕ ದಳ ಬಚಾವ್ ಮಲ್ತದೆ. ಉಡುಪಿ ಜಿಲ್ಲೆ ಉದ್ಯಾವರ ಸಂಪಿಗೆ ನಗರಡು 35 ಅಡಿ ಗುಂಡಿದ ಗೂವೆಲ್ಗು ಬೂರ್ದು ಪೆಟ್ಟಾಯಿನ ಹೊರೆಯನ್ನು ಅಗ್ನಿಶಾಮಕ ದಳ ಬಚಾವ್ ಮಲ್ತದೆ. ಸಂಪಿಗೆ ನಗರ ಮಾರಕೋಡು ದೇವಸ್ಥಾನ ಕೈತಲ್ದ 54 ವರ್ಷದ ಶಶೀಂದ್ರ ಪನ್ಪುನಾರೆ ಗೋಯಲ್ಗೆ ಪೂರ್ದು ಪೆಟ್ಟಾದ ಬಚಾವಾಯ್ನಾರು ಅದುಲೇರು ಊರ್ದ ಜನಕ್ಕಳು ಮಾಹಿತಿ ಕೊರದು ಜಾಗೆಗೆ ಬತ್ತನ ಅಗ್ನಿಶಾಮಕ ದಳದಕ್ಕಳು ಸ್ಟೇಷನ್ ಅಧಿಕಾರಿ ಸತೀಶ್ ಎನ್ ಮಾರ್ಗದರ್ಶನದಂಚ ಕಾರ್ಯಾಚರಣೆ ನಡೆಪಾಯಿರು. ಅಗ್ನಿಶಾಮಕ ದಳದ ರವಿನಾಯಕ್ ಬಳ್ಳದ ಸಾಯೋಡು ಗೋಯಲ್ಗೆ ಜತ್ತದ ಶಶೀಂದ್ರ ಪನ್ಪುನಾರೆನು ಬಚಾವ್ ಮಲ್ತದಿತ್ತಿದೆ ಅರೇನು ಮಣಿಪಾಲ ಆಸ್ಪತ್ರೆಗೆ ಸೇರ್ಸದಂಡು. ಬಚಾವ್ ಮಲ್ಪನ ಕಾರ್ಯಾಚರಣೆ ರಾಘವೇಂದ್ರ ಆಚಾರ್ಯ, ತೌಸಿಫ್ ಅಹಮದ್, ಗಣೇಶ್ ವೆ ಮುಸಿದ್ದಿಕ್ ಪಾಲ್ದೊಂಡರು. ಅಕ್ಲಿನ ಕಾರ್ಯಾಚರಣೆಗೆ ಸಾಮಾಜಿಕ ಜಾಲತಾಣಲೆಡು ಭಾರಿ ಮೆಚ್ಚುಗೆ ತೋಚಿದ್ದಂಡು. ಕುಡ್ಲ ತಾಲೂಕು ಬಜಾಲ್ ಪೆರ್ಜಿಲದ ಅಣ್ಣಪ್ಪ ಪಂಜುರ್ಲಿ ಧೂಮಾವತಿ ಕಲ್ಲುಟಿ ದೇವಸ್ಥಾನಡು ವರ್ಷಾದಿ ನೇಮ ಶುಕ್ರವಾರ ಶುರುವಾದ ಐತಾರ ಮೊಟ್ಟ ನಡುತ್ತೊಂದುಂಡು. ಶನಿವಾರ ಕಾಂಡೆ ಎಡ್ಮಗ್ಗು ನಾಗದೇವರಿಗೆ ಸಾಮೂಹಿಕ ತಂಬಿಲ, ಮಧ್ಯಾಹ್ನ ಭಕ್ತರಿಗೆ ನೊಪ್ಪ ಪ್ರಸಾದ ಸೇವೆ, ಮೂಜಿಗಂಟೆಡಿದ ಬೊಕ್ಕ ಜುಮಾದಿ ಬಂಟ, ಅಣ್ಣ ಪಂಜುರ್ಲಿ ಕಲ್ಲುರುಟಿ ಕೊಪ್ಪೆ ಪಂಜುರ್ಲಿ ಬೊಕ್ಕ ಕುಳಿಕ ದೈವಲಿನ ನೇಮ ಐತಾರ ಬಯ್ಯ ಆಜಕ್ಕೆ ಕಲ್ಲುರುಟಿ ದೈವಕ್ಕೂ ಸಾಮೂಹಿಕ ಪರಕೆದ ಅಗೆಲ ಅಟ್ಟನೆ ಆತನೆಂದು ಪ್ರಕಟಣೆ ತೆರಿಪಾದಿರು.
ಎಡಗಿನ ತುಳು ಸುದ್ದಿಲು ಮುಗಿಂಡು ನನ್ನ ಲಾತು ಸುದ್ದಿಗಾದದ್ದು ಒಂದು ಪ್ಲೇಂಡ ಮಕ್ಕಳ 20.7 ಸೊಲ್ಮೇಲು